ಅದರ ಆಶ್ರಯದಲ್ಲಿ ಮತ್ತೆ ವಿಶ್ವ ಹಿಂದೂ ಪರಿಷತ್ ಬಜೆಟ್ಗಳ ಉಳ್ಳಾಲ ನಗರ ಪ್ರಖಂಡ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 1000 ಗಿಡ ನೆಡುವ ಮತ್ತು ವಿತರಣಾ ಕಾರ್ಯಕ್ರಮದ ಪ್ರಾರಂಭದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಈ ಸಭಾ ಕಾರ್ಯಕ್ರಮದಲ್ಲಿ ಸಣ್ಣದಾದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಿರಿಯರಾದಂತಹ ಅನಂತಕೃಷ್ಣ ಭಟ್ ಇವರು, ಸಂಚಾಲಕರು, ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ. ಇವರನ್ನ ಅತ್ಯಂತ ಪ್ರೀತಿಗೆ ಕಾರ್ಯಕ್ರಮ ಸ್ವಾಗತಿಸ್ತಾರೆ. ಎಲ್ಲ ಕಾರ್ಯಗಳಲ್ಲೂ ಕೂಡ ಸೇವಾ ಚಟುವಟಿಕೆಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡುವಂಥವರು ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಇದರ ಅಧ್ಯಕ್ಷರಾದಂತಹ ಸುರೇಶ್ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಗೋಪಾಲ್ ಕುತ್ತಾರ್ ಅವರು ಪ್ರಾಂತದ ಸಹಸೇವಾ ಪ್ರಮುಖರನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ನಗರ ಪ್ರಖಂಡದ ಉಳ್ಳಾಲ ನಗರ ಪ್ರಖಂಡದ ಅಧ್ಯಕ್ಷರು ಶ್ರೀಯುತ ನಾರಾಯಣ ಕುಂಪಾಳ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಕುತ್ತಾರಿನ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಪವಿತ್ರ ಗಟ್ಟಿ ಕುತ್ತಾರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲೆಯ ಪ್ರಮುಖರು ಶ್ರೀಯುತ ಪ್ರವೀಣ್ ಕುತ್ತಾರ್ ಇದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಬಾಲ ಸಂರಕ್ಷಣಾ ಕೇಂದ್ರದ ಗುರುಗಳಿದ್ದಾರೆ, ಸೇರಿರ್ತಕ್ಕಂಥ ಎಲ್ಲ ಮಕ್ಕಳಿದ್ದೀರಿ, ತಮ್ಮನ್ನ ಕೂಡ ಅದೇ ರೀತಿ ಮಾಧ್ಯಮದ ಮಿತ್ರರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಬಾಲ ಸಂರಕ್ಷಣಾ ಕೇಂದ್ರದ ವಿದ್ಯಾರ್ಥಿ. ನೀಡುವಂಥದ್ದು ವಿತರಣಾ ಕಾರ್ಯಕ್ರಮದ ಪ್ರಾರಂಭದ ಈ ಹಂತ. ಇನ್ನು ಬೇರೆ ಬೇರೆ ಮಂದಿರಗಳಲ್ಲಿ, ಈ ಉಳ್ಳಾಲದ ಬೇರೆ ಬೇರೆ ಸಾಮಾಜಿಕ ಕೇಂದ್ರಗಳಲ್ಲಿ ಆ ಗಿಡವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಹಿರಿಯರಾದಂಥ ಶ್ರೀ ಅನಂತಕೃಷ್ಣ ಭಟ್ ಅವರಿದ್ದಾರೆ. ಅವರಿಂದ ಮಾರ್ಗದರ್ಶನದ ಮಾತುಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಅಧ್ಯಕ್ಷರು ಆಗಮಿಸಿದ್ದಾರೆ. ಹಾಗೆ ನಮ್ಮದೇ ಆತ್ಮೀಯ ಬಳಗ ನಾವಿಲ್ಲಿದ್ದೇವೆ. ಈಗ ಒಬ್ಬೊಬ್ಬರ ಹೆಸರನ್ನು ಕೂಡ ಬಹಳ ಪ್ರತ್ಯೇಕವಾಗಿ ಉಲ್ಲೇಖಿಸಿದರು. 1000 ಅಂತ ಒಂದು ಶಬ್ದ ಉಪಯೋಗ ಮಾಡಿದರು. 1000 ಗಿಡಗಳು ನಮಗೆ ಬಹಳ ಅಗತ್ಯ. ಯಾಕಂದರೆ ಇವತ್ತು ನಟ್ಟು ನಾಳೆ ಅದು ಏನೋ ಕಣ್ಣು ಮುಚ್ಚಬಾರದು, ಅದು ಬೆಳೀತಾ ಹೋಗಬೇಕು. ಅದಕ್ಕೆ 1000 ಗಿಡಗಳು ನಮಗೆ ಬಹಳ ಅಗತ್ಯ. ಭಾರತ ಮಾತೆಯನ್ನು ಸಸ್ಯ ಶ್ಯಾಮಲೆ ಅಂತ ನಾವು ಕರೀತೇವೆ. ಕೆಲವು ಮಕ್ಕಳಿಗೆ ಕನ್ನಡ ಇನ್ನು ಕೂಡ ಕಲಿಬೇಕಷ್ಟೇ. ಒಂದು ವಾರದ ಹಿಂದೆ ಬಂದ ಮಕ್ಕಳಿದ್ದಾರೆ. ಇವತ್ತು ಹಾಡಿದವಳು ಕೂಡ ಕೆಲವೇ ದಿನಗಳ ಹಿಂದೆ ಇಲ್ಲಿ ಬಂದು ಸೇರಿದವಳು. ನಮ್ಮದು ಇದು ದೊಡ್ಡ ಕುಟುಂಬ. ನೀವು ಪ್ರತಿಯೊಬ್ಬರೂ ಕೂಡ, ನಾನು ಕನ್ನಡದಲ್ಲೇ ಇವತ್ತು ಹೇಳ್ತೇನೆ, ಒಂದು ಸಂಗತಿ ನೆನಪಿಟ್ಟುಕೊಳ್ಬೇಕು, ಗಿಡಗಳನ್ನು ನಾವು ಪ್ರೀತಿಸಬೇಕು. ಸೊ ವಿ ಹ್ಯಾವ್ ಟು ಲವ್ ಪ್ಲಾಂಟ್ಸ್. ಯಾಕೆ ನಾವು ಗಿಡಗಳನ್ನು ಪ್ರೀತಿಸಬೇಕು? ಸಣ್ಣ ಮಕ್ಕಳಿಗೆ ಕೂಡ ಅರ್ಥ ಆಗುವಾಗ ಹೇಳ್ತೇನೆ. ಒಂದು, ನಾವು ಆಮ್ಲಜನಕ, ಆಕ್ಸಿಜನ್ ಸ್ವೀಕಾರ ಮಾಡಬೇಕು. ಗಿಡಗಳು ಏನು ಮಾಡ್ತವೆ ಅಂದರೆ ನಮಗೆ ಆಕ್ಸಿಜನ್ ಕೊಡ್ತವೆ.
ಅವು ಅಂಗಾರಾಮ್ಲ, ಕಾರ್ಬನ್ ಡೈಆಕ್ಸೈಡ್ ತೆಕ್ಕೊಳ್ತವೆ. ದೇವರ ಸೃಷ್ಟಿ ನೋಡಿ ಹೇಗೆ ಚಂದ ಆದ. ಆಮ್ಲಜನಕ ಬೇಕಾದಷ್ಟು ನಮ್ಗೆ ಕೊಡ್ತಾರೆ ಹಸಿರು ಗಿಡಗಳು, ಸರಿಯಾ? ಹಾಗಾಗಿ ಗಿಡಗಳನ್ನು ನಾವು ಪ್ರೀತಿ ಮಾಡಬೇಕು. ಸಣ್ಣ ಮಕ್ಕಳಿಗೆ ಕೂಡ ನಾನು ಅದನ್ನು ಹೇಳ್ತಾ ಇರೋದು. ಎರಡನೇದು, ಸರಿ ನೋಡಿ, ಒಂದು ಗಿಡ ಅಥವಾ ಮರ ಅದು ಜೋರು ಬಿಸಿಲು, ಆ ಬಿಸಿಲನ್ನೆಲ್ಲ ಅದು ತೆಕ್ಕೊಳ್ತದೆ. ಅದರ ಅಡಿಯಲ್ಲಿ ಬಂದವರಿಗೆ ಏನು ಕೊಡ್ತದೆ? ತಂಪು ಕೊಡ್ತದೆ, ಹೌದಾ? ಆ ಬಿಸಿಲಲ್ಲಿ ಪಾಪ ಅದೇ ತೆಕ್ಕೊಳ್ತದೆ. ಅದು ತೆಕ್ಕೊಂಡು ಯಾರು ಮೊದಲನೇ ಕಾಲದಲ್ಲಿ ನಡ್ಕೊಂಡು ಹೋಗುವಂಥದ್ದು ಒಂದು ಕಾಲ. ಈಗ ಆದರೆ ಹಾಗೆ ಆದರೂ ಕೂಡ ಶೆಕೆ ಅಂತೇಳಿ ಮರದ ಅಡಿಗೆ ನಾವು ಬರ್ತೇವೆ, ತಂಪು ಕೊಡ್ತೇವೆ. ಮೂರನೇದು, ಮಾವಿನ ಹಣ್ಣು ಇರ್ಬೋದು, ಗೇರು ಹಣ್ಣು ಇರ್ಬೋದು, ಬೇರೆ ಬೇರೆ ಹಣ್ಣುಗಳು. ಅದು ಈಗ ನೆಲದ ಒಟ್ಟೆ ಮಾಡಿ ನಾವು ತುಳು ನೆಡ್ತೇವೆ, ಅಲ್ಲಿ ಸಿಕ್ಕುವುದಿಲ್ಲ, ಅದು ಮರದಲ್ಲೇ ಸಿಕ್ಕುವಂಥದ್ದು, ಹೌದಾ? ಪ್ಲಾಸ್ಟಿಕ್ಕಿನ ಗಿಡ ನೆಟ್ಟರೆ ಅದರಲ್ಲಿ ಹಣ್ಣು ಸಿಗ್ತದ? ಇಲ್ಲಿ ನೆಗೆ ಬಂತು. ನಾನು ಪಾಠ ಮಾಡೋ ಎಲ್ಲರೂ ನೋಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರನ್ನು ನೋಡ್ತಾ ನಾನು ಹೇಳ್ತಾ ಹೋಗ್ತೇನೆ. ಮೂರನೇದು, ನಮಗೆ ಹೂ ಕೊಡ್ತದೆ, ಚಂದ ಮಾಡಿ ದೇವರಿಗೆ ನಾವು ಇಡ್ತೇವೆ, ಕಾಯಿ ಕೊಡ್ತದೆ, ಹಣ್ಣು ಕೊಡ್ತದೆ, ಎಲ್ಲ ಗಿಡಗಳೇ ಕೊಡೋದು. ಪ್ಲಾಸ್ಟಿಕ್ ನಮಗೆ ಕೊಡೋದಿಲ್ಲ. ಪ್ಲಾಸ್ಟಿಕ್ ಏನಾದರೂ ಮಣ್ಣಲ್ಲಿ ಬಿತ್ತುತ್ತಾದರೆ ಆ ಮಣ್ಣು ಕೂಡ ಹೋಯಿತು. ಪ್ಲಾಸ್ಟಿಕ್ 100 ವರ್ಷ ಅಲ್ಲ 1000 ವರ್ಷ ಅಲ್ಲ ಹಾಗೆ ಕರಗುವುದಿಲ್ಲ. ಅದಕ್ಕಾಗಿ ನಾವು ಈ ಪರಿಸರ ದಿನಾಚರಣೆ ನಾಳೆ 5ನೇ ತಾರೀಕು ಗಿಡಗಳನ್ನು ನೆಡಬೇಕು. ಸ್ವಾತಂತ್ರ್ಯ ಬಂದ ನಂತರ ಕಾಡು ಕಡಿಬಾರದು, ನಾಡು ಬೆಳೆಸಬೇಕು, ಹಸಿರಿನ ಹೊದಿಕೆ ಅದು ಕಡಿಮೆ ಆಗಬಾರ್ದು. ಹೀಗೆಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನು ನಾವು ಸಣ್ಣದಲ್ಲಿ ಆಚರಿಸುವಂಥದ್ದು. ಈಗ 2 ಕಡೆಯಲ್ಲಿ ಸಹ ಗಿಡ ಕಂಡಾಗ ಎಷ್ಟು ಖುಷಿ ಆಗ್ತದೆ. ಹಾಗಾಗಿ ನಾವು ಇಲ್ಲಿ 1.5 ಎಕರೆ ಜಾಗದಲ್ಲಿ ಸಮಪಾಲು ಮಾಡಿ ಮಕ್ಕಳಿಗೆ ಆಟಕ್ಕೆ, ಇನ್ನು ಅರ್ಧ ತೋಟಕ್ಕೆ ಅಂತ ನಮ್ಗೆ ಇಟ್ಟದ್ದು. ಆವತ್ತಿನ ಇವತ್ತಿನವರೆಗೆ ಕೂಡ ಅದೇ ಕಾನ್ಸೆಪ್ಟ್. 45ನೇ ವರ್ಷ ನಾವು ಈ ವ್ಯವಸ್ಥೆಯಲ್ಲಿದ್ದೇವೆ. 1980ರಿಂದ ಇವತ್ತಿನವರೆಗೆ ನಿರಂತರವಾದಂತಹ ಮಕ್ಕಳಲ್ಲಿ ಪರಿಸರ ಪ್ರೇಮ. ಮಕ್ಕಳು ಕೂಡ ಇವತ್ತು ಬರೀ ಒಂದು ಕಾರ್ಯಕ್ರಮ ಮಾಡಿ ಚಪ್ಪಾಳ ತಟ್ಟಿ ಹೋಗುವುದಲ್ಲ, ಅದರ ಬದಲಿಗೆ ನಾವು ಗಿಡ ಅದು ಮಾತಾಡ್ತದೆ. ಗಿಡಕ್ಕೆ ಕೂಡ ಬುದ್ಧಿ ಉಂಟು, ಎಲ್ಲಿ ನೀರು ಉಂಟು ತಗುಚಿಕೊಂಡು ಬೇರು ಹೋಗ್ತದೆ, ಎಲ್ಲಿ ಯಾವುದು ಸೂರ್ಯನ ಬಿಸಿಲು ಸಿಕ್ಕದಿಂದ ಹೀಗೆ 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 ಮಾಡ್ತದೆ. 2 ದಿನಗಳ ಹಿಂದೆ ಎಕನಾಮಿಕ್ ಟೈಮ್ಸಲ್ಲಿ ಒಂದು ಲೇಖನ ಬಂತು, ವೆದರ್ ಪ್ಲ್ಯಾಂಟ್ಸ್ ಆರ್ ಇಂಟೆಲಿಜೆಂಟ್ ಕ್ವಶನ್ ಮಾರ್ಕ್. ಪ್ಲ್ಯಾಂಟ್ಸ್ ಅಂದರೆ ಸಸ್ಯಗಳು ಬಹಳ ಬುದ್ಧಿವಂತ. ಒಂದು ತೆಂಗಿನ ಮರಕ್ಕೆ ಸರಿ ನೆರಳು ಮಾತ್ರ, ಬಿಸಿಲಿಲ್ಲ ಅಂತಂದರೆ ಹೀಗೆ 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 ಹೋಗ್ತದೆ. ಹಾಗೆ ನಾನು ಯಾಕೆ ಹೇಳಿದರೆ, ಆ ಗಿಡಗಳನ್ನು ಸಹ ನಾವು ಪ್ರೀತಿ ಮಾಡಬೇಕು. ಅದು ಹೂ ಕೊಡ್ತದೆ, ಹಣ್ಣು ಕೊಡ್ತದೆ, ಅದೇ ರೀತಿ ನೆರಳು ಕೊಡ್ತದೆ. ಯಾವಾಗಲೂ ಮಾವಿನ ಮರ ಅದರ ಹಣ್ಣನ್ನು ಅದೇ ತಿನ್ನುವುದಿಲ್ಲ, ಇನ್ನೊಬ್ಬರಿಗೆ ಕೊಡ್ತದೆ. ಅದು ಪರೋಪಕಾರ. ನದಿ ಹರಿಯುವುದು ಪರೋಪಕಾರಕ್ಕಾಗಿ, ಅದೇ ರೀತಿ ದನಗಳು ಹಾಲು ಕೊಡೋದು ಪರೋಪಕಾರಕ್ಕಾಗಿ. ಸಂಸ್ಕೃತ ಶ್ಲೋಕದ ಅರ್ಥ ಹೇಳ್ತಾ ಇದ್ದಾರೆ, ಫಲಗಳು ಕೊಡುವಂಥ ಆ ಪರೋಪಕಾರದ ಬುದ್ಧಿಯನ್ನು ನಾವು ಆ ಮರದಿಂದ ಕಲ್ತುಕೊಳ್ಳಿಕ್ಕಾಗ್ತದೆ. ಅದು ಯಾವಾಗಲೂ ಇನ್ನೊಬ್ಬರಿಗೆ, ನನಗೆ ಬೇಡ 10 ಮಾವಿನಕಾಯಿ ಆದರೆ 10 ಕೂಡ ತಗೊಳ್ಳಿ, ನನಗೆ ಬೇಡ ಅಂದರೆ 1 ನನಗೆ ಮಾಡೋದಿಲ್ಲ. ಹಾಗೆ ಇವತ್ತು ಲಯನ್ಸ್ ಕ್ಲಬ್ನವರು ಸಾಂಕೇತಿಕವಾಗಿ ಗಿಡ ನೆಟ್ಟಿದ್ದಾರೆ. ಆ ಗಿಡಗಳನ್ನು ಪ್ರೀತಿ ಮಾಡುವಂಥ ಮನಸ್ಸು ಹಿಂದೆ ಕೂತ್ಕೊಳ್ಳೋಬ್ಳು ಆಕೆ ನೋಡ್ತಾ ಇದ್ದಾಳೆ. ಫುಲ್ಲು ನಂದು ನೋಡ್ತಾ ಇರ್ತೇನೆ. ನಾನು ಕ್ಲಾಸಲ್ಲಿ ಪಾಠ ಮಾಡಿದ ನನಗೆ ಅಭ್ಯಾಸ. ಪ್ರತಿಯೊಬ್ಬರು ಕೂಡ ಗಿಡಗಳನ್ನು ಪ್ರೀತಿ ಮಾಡುವಂಥದ್ದು. ಇವತ್ತು ನಾನು ಬಂದ ಕೂಡ ಕೇಳಿದೆ, ಹೊಂಡ ತೋಡಿದ್ದೀರ? ಹೌದು. ಯಾರು? ಒಬ್ಬ ಹುಡುಗ ಅಷ್ಟು ಸಣ್ಣ ಸಣ್ಣ ಹೊಂಡಗಳನ್ನು ತೋಡಿದ್ದಾರೆ. ಎಲ್ಲಿದ್ದೀರ ನೋಡ? ಹೊಂಡ ತೋಡಿದ್ದಾರೆ ಜಂತಿಗಳು ಎಲ್ಲಿದ್ದಾರೆ ನೋಡು. ಒಂದು ಕ್ಲಾಸ್ ಕೊಡಿ ಅವರಿಗೆ. ಸಣ್ಣ ಸಣ್ಣ ಹೊಂಡ ಅದು ಸಾಕಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ 1 by 1 ಡೆಪ್ತ್ 1 ಬೇಕಾಗ್ತದೆ, ಪರವಾಗಿಲ್ಲ. ಆದರೂ ಆ ಒಂದು ಅಳಿಲ ಸೇವೆ ಅಂತ ನಾವು ಹೇಳುತ್ತೇವೆ. ರಾಮಾಯಣದಲ್ಲಿ ಬರ್ತದೆ, ಸಣ್ಣ ಅಳಿಲು ಬಾಕಿ
ಕಪಿಗಳೆಲ್ಲ ತಮಾಷೆ ಮಾಡಿದಂತೆ ಎಂಥದ್ದು ಇದು, ನೀನು ಎಂತ ಮಾಡ್ತೀವಿ, ಇಷ್ಟು ಸಣ್ಣದಿದ್ದಿ ನೀನು ಸೇತುವೆ ಕಟ್ಟಲಿಕ್ಕೆ ನಿನಗೆ ಹೇಗೆ ಸಾಧ್ಯ ಉಂಟು? ಆದರೆ ಅದು ಪ್ರೀತಿಯಿಂದ ಆ ಒಂದು ಸಮುದ್ರಕ್ಕೆ ಹತ್ತಿರವಾಯಿತು, ಒತ್ತೆ ಮಾಡಿಕೊಂಡು ಬಂದು ಆ ಮಳಲನ್ನು ಆ ಸೇತುವೆ ಹಾಗೆ ಹಕ್ಕಿ ಅಳಿಲ ಸೇವೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಅವ ಒಬ್ಬರೇ ಮಾಡಿದ್ದಾನೆ, ಬಾಕಿ ಅವರೆಲ್ಲರೂ ಕೂಡ ಸಾರಿ 6:30 ಆಗುವಾಗ ಮೇಘಾಲಯದಿಂದ ಫೋನ್ ಬರ್ತದೆ, ಅಲ್ಲಿಂದ ಕರೆಕ್ಟ್ ಆಗಲ್ಲ, ಇಲ್ಲೇ ಇದ್ದ ಹುಡುಗ ಎಬರ್ಲಾನ್ ಅಂತ, ಈಗ ಅಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದಾರೆ. ಕರೆಕ್ಟ್ 6:30 ಆಚೆ ಆಗುತ್ತೆ. ಸರಿ, ವಿಷಯಕ್ಕೆ ಬರ್ತೇನೆ. ಮಕ್ಕಳೇ, ನಮಗೆ ಆಕ್ಸಿಜನ್ ಕೊಡ್ತದೆ, ನೆರಳು ಕೊಡ್ತದೆ, ಹೂವು ಕೊಡ್ತದೆ, ಹಣ್ಣು ಕೊಡ್ತದೆ, ಉಪಕಾರ ಇನ್ನೊಬ್ಬರಿಗೆ ಮಾಡುವಂಥ ಬುದ್ಧಿಯನ್ನು ಕೊಡ್ತದೆ. ಆದ್ದರಿಂದ ನಿಮ್ಮ ಜೀವನ ಇನ್ನು 100 ವರ್ಷದ ನಂತರವೂ ಈ ಸಸ್ಯ ಶ್ಯಾಮಲೆಯಾಗಿ ಉಳಿಬೇಕು ಅಂತಾದರೆ ಇಲ್ಲಿ ಪ್ಲಾಸ್ಟಿಕ್ ಕಾಡು ಬೇಡ, ನಮಗೆ ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಸೇರುವುದು ಬೇಡ, ಶುಭ್ರವಾದಂಥ ಒಂದು ವಾತಾವರಣ ಬೇಕು ನಮಗೆ. ಅದಕ್ಕಾಗಿ ಗಿಡ ನೆಡುವಂಥದ್ದು ಬಹಳ ಅಗತ್ಯ, ಗಿಡಗಳನ್ನು ಪ್ರೀತಿ ಮಾಡುವಂಥದ್ದು ಬಹಳ ಅಗತ್ಯ. ಇದು ಭಾಷಣದ ವಿಷಯವೂ ಅಲ್ಲ, ಘೋಷಣೆಯ ಸಂಗತಿಯೂ ಅಲ್ಲ. ನಾವು ಆ ಗಿಡಗಳನ್ನು ಆದಷ್ಟು, ಈಗ ನಮ್ಮದು ಇಲ್ಲಿ ಮಾತ್ರ ಅಲ್ಲ, ನಮ್ಮದು ಬೇರಳೆಗಟ್ಟೆಯನ್ನು ಸ್ವಲ್ಪ ಆ ಕಡೆ ರೆಂಜಾಡಿ ಅಂತೇಳಿ, ಅಲ್ಲಿ ನಮಗೊಬ್ಬರು ಹಿರಿಯರು ಬರೀ 2 ಲಕ್ಷ ರೂಪಾಯಿಗೆ 1 ಎಕರೆ 20 ಸೆನ್ಸ್ ಜಾಗ ಕೊಟ್ಟಿದ್ದಾರೆ ಒಬ್ಬರು. ಆ ನಂತರ 10 ಸೆನ್ಸ್ ತಗೊಂಡೆವು. ನಮ್ಮದು ಅಲ್ಲಿ ಕೂಡ ಗಿಡಗಳನ್ನು ನೆಡಲಿಕ್ಕೆ ಅವಕಾಶ ಉಂಟು. ಅದೇ ರೀತಿ ಗೋಶಾಲೆಯ ಪಕ್ಕದಲ್ಲಿ ಇನ್ನು ಯಾರಾದರೂ ಬೇರೆ ತಗೊಳ್ಳೋದು ಬೇಡ ಅಂತ ಕ್ರಿಶ್ಚಿಯನ್ ಪಾರ್ಟಿ ಹತ್ರ ನಾವು ಒಂದು 4 ಎಕರೆ ಜಾಗ ಮಂಗಳ ಸೇವಾ ಸಮಿತಿದ್ದು ಅಲ್ಲಿ ಸಹ ಗಿಡಗಳನ್ನು ಹಾಕಿದ್ದೇವೆ. ಇನ್ನು ಕೂಡ ಕೆಲವರು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ, ಅಧಿಕಾರ ಹೋಗಿ ಅಲ್ಲೇ ಇದೆ. ಹಾಗೆ ಈ ನೋಡಿಗೆ ಹೋಗೋದಾದರೆ ರೋಡ್ ಸೈಡ್ನಲ್ಲ ಇವತ್ತು ನಮ್ಮ ನಾಗೇಶ್ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. 1 ಎಕರೆ ಜಾಗ ತಗೊಂಡಿದ್ದೇವೆ. ಯಾಕೆಂದರೆ ಅಲ್ಲಿ ಕಾಡು ಬೆಳೆಸುವಂಥ ಉದ್ದೇಶ ಇದೆ ನಮಗೆ. ಅಂದರೆ ಎಕ್ಸ್ಪೀರಿಯನ್ಸಿಂಗ್ ಫಾರೆಸ್ಟ್ ಅದೊಂದು ಮಾಡಬೇಕು. ಶಾಲಾ ಮಕ್ಕಳಿಗೆ, ಪೇಟೆಯಿಂದ ಮಕ್ಕಳಿಗೆ ಕಾಡು ಅಂದರೆ ಏನು ಅಂತ ನೋಡಿರೋದಿಲ್ಲ, ಅದಕ್ಕಾಗಿ ಆ ರೀತಿ ಮಾಡಬೇಕು. ಹೀಗೆ ಏನೇನೋ ಕಾನ್ಸೆಪ್ಟ್. ಭಾಳ ದೂರದ ಮೇಘಾಲಯದಲ್ಲಿ 11 ಎಕರೆ ಜಾಗ ಇದೆ ನಮ್ಮದು ಟ್ರಸ್ಟ್ ಇದ್ದು. ಅಲ್ಲಿ ನ್ಯಾಚುರಲ್ ಫಾರೆಸ್ಟ್ ಇದೆ ನಮ್ಮದಲ್ಲಿ. 2 ಗುಡ್ಡೆಗಳ ಮಧ್ಯದಲ್ಲಿ ಬೇಕಾದಷ್ಟು ಗಿಡ ಮರಗಳು, ಒಂದನ್ನು ಸಹ ಕಡಿಬೇಡಿ ಅಂತ ಹೇಳಿ ಬಂದಿದೆ. ಹಾಗೆ ನಿಮಗೆ ಕೆಲವರು ಅರುಣಾಚಲ ಪ್ರದೇಶದ ಮಕ್ಕಳಿದ್ದಾರೆ ಇಲ್ಲಿ, ಅದೇ ರೀತಿ ಮೇಘಾಲಯದವರಿದ್ದಾರೆ, ವೆಸ್ಟ್ ಬೆಂಗಾಲ್ನ ಜಲ್ಪಾಯಿಗುರಿ ಅಲ್ಲಿಯವರಿದ್ದಾರೆ. ಅಲ್ಲಿ ಕನ್ನಡ ಕಲ್ತಿದ್ದಾರೆ ಈಗ. ಇಲ್ಲಿ ಅವರು ಕೂಡ ಪ್ರತಿಯೊಬ್ಬರೇ ಕೂಡ ನೀವು ಯಾವ ಕಲ್ತು ಪುನಃ ಹೋಗ್ತೀರಿ ನಿಮ್ಮ ಊರಿಗೆ, ಅಲ್ಲಿ ಕೂಡ ಗಿಡ ನೆಡುವಂಥದ್ದು ಬಹಳ ಅಗತ್ಯ. ಲಯನ್ಸ್ ಕ್ಲಬ್ನವರು ಇವತ್ತು ನಿಮಗೆ ಆ ಪ್ರೇರಣೆ, ಅದು ಇನ್ಸ್ಪಿರೇಷನ್ ಅಂತ ನಾವು ಆಂಗ್ಲ ಭಾಷೆಗೆ ಇನ್ಸ್ಪಿರೇಷನ್, ಯು ಹ್ಯಾವ್ ಟು ಗೆಟ್ ಇನ್ಸ್ಪಿರೇಷನ್ ಫ್ರಮ್ ಎಲ್ಡರ್ಸ್, ಯು ಹ್ಯಾವ್ ಟು ಗೆಟ್ ಇನ್ಸ್ಪಿರೇಷನ್ ಫ್ರಮ್ ಸೊಸೈಟಿ. ದೇವರು ಒಳ್ಳೇದು ಮಾಡಲಿ. ಯಾಕೆಂದರೆ ಹೆಚ್ಚು ಉದ್ದ ಲಯನ್ಸ್ ಕ್ಲಬ್ನವರಿಗೆ ಸಂಸ್ಥೆಯ ವತಿಯಿಂದ, ಅದೇ ರೀತಿ ಗಟ್ಟಿಯವರು, ನಮ್ಮ ಎಲ್ಲ ನಾರಾಯಣ ಇವರಿಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಶ್ರೀರಾಮದೇವರ ಸಾನ್ನಿಧ್ಯ ನಿರಂತರವಾಗಿ ಅಯೋಧ್ಯೆಯ ಕಾರ್ಯಾಚರಣೆ ಆದ ಸಂದರ್ಭದಲ್ಲಿ ರಾಮ ಜಾನಕಿ ರಥದಲ್ಲಿ ಪೂಜೆ ಆದಂಥ ವಿಶೇಷ ಪ್ರತಿಮೆಗಳನ್ನು ನಾವು ದಿನ ಅರ್ಚನೆ ಮಾಡ್ತೇವೆ. ಹಾಗೆ ಇವೆಲ್ಲ ಬರಬೇಕು. ಇದು ಎಲ್ಲರೂ ಸೇರಿ ಮಾಡುವಂಥ ಒಂದು ಕೆಲಸ. ಎಲ್ಲರಿಗೂ ಕೂಡ ನಮನೆಗಳನ್ನು ಸಲ್ಲಿಸಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ. ಅದರಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ಕೂಡ ಅಧ್ಯಕ್ಷರಿದ್ದಾರೆ, ಅವರಿಂದ ಪರಿಸರ ಬಿಸಿ ಆಗ್ತದೆ. ಅದಕ್ಕೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಬಿಸಿ ಆಗ್ತದೆ ನೋಡಿ, ನಿಂತ ಕೂಡ ನಾವು ಸೆಕೆ ಆಗ್ತದೆ. ಯಾಕಂದರೆ ಪರಿಸರ ಬಿಸಿ ಆಗ್ತದೆ. ಅದೇ ಮರ ಗಿಡಗಳಲ್ಲಿ ಏನಿರ್ತದೆ ಅದು ಕಪ್ಪು ಅಥವಾ ಡಾರ್ಕ್ ಗ್ರೀನ್ ಅಲ್ವಾ, ಹಚ್ಚ ಹಸಿರು ಇರ್ತದೆ. ಅದು ಡಾರ್ಕ್ ಇರುವ ಕಾರಣ ಬೆಳಕನ್ನು ಹೀರಿಕೊಳ್ತದೆ. ಅದಕ್ಕೆ ಸುತ್ತಮುತ್ತಲ ಪರಿಸರ ತಂಪಿರ್ತದೆ. ಅದಕ್ಕೆ ನಮ್ಮಲ್ಲಿ ಏನು ತೋಟದಲ್ಲಿ ಕೂಡ ಅದು ತಂಪಿರ್ತದೆ. ಯಾಕೆ? ಬೆಳಕನ್ನು ಹೀರಿಕೊಳ್ಳುತ್ತೆ, ಅದು ಪ್ರತಿಫಲಿಸುವುದು. ಇನ್ನೊಂದರ ಇದಕ್ಕೆ ಕಾರಣ ಏನಂತಂದರೆ, ಯಾವಾಗ ಬೆಳಕು ಭೂಮಿಗೆ ಬೀಳ್ತದೆ ಆಗ ಭೂಮಿಯಲ್ಲಿ ನೀರನ್ನು ಆವಿ ಮಾಡ್ತದೆ. ಓಕೆನಾ? ಆವಿಯಾದ ನೀರಲ್ಲಿ ಹೋಗ್ತದೆ, ಆಕಾಶಕ್ಕೆ ಹೋಗ್ತದೆ, ಆಮೇಲೆ ಮೋಡ ಆಗ್ತದೆ. ಮೇಲೆ ಹೋದಾಗೆ ತಂಪು, ಭೂಮಿ ಒಳಗಡೆ ಹೋದಾಗೆ ಬಿಸಿ. ನಿಮಗೆ ಭೂಮಿಯ ಚಲನೆ ಗೊತ್ತಲ್ಲ, ಒಳಗಡೆ ಲವರ್ಸ್ ಬಿಸಿ ಇದೆ, ಕುದಿತಾ ಇದೆ ಭೂಮಿ ಒಳಗಡೆ. ಮೇಲೆ ಮೇಲೆ ಹೋದಾಗೆ ತಂಪು. ಬೆಟ್ಟ ಗುಡ್ಡ ನೋಡಿ ತಂಪು ಇರ್ತದೆ ಅಲ್ವಾ, ಹಿಮಾಲಯ ಪರ್ವತ ಐಸ್. ಸೊ ಅದು ಮೇಲೆ ಹೋದಾಗ ತಂಪಾಗ್ತದೆ, ಮೋಡ ಆಗ್ತದೆ, ಆಮೇಲೆ ಅದು ಭೂಮಿ ಬೀಳಬೇಕು. ಈ ಬೀಳಬೇಕಾದ್ರೆ ಒಂದು ಕಡೆಯಿಂದ ಬಿಸಿ ಮೇಲೆ ಹೋಗ್ಬೇಕು, ಇನ್ನೊಂದು ಕಡೆ ಕೆಳಗಡೆ ಬರಬೇಕು. ಇಲ್ಲ ಕನ್ವೆಕ್ಷನ್ ಅಂತ ಹೇಳ್ತೀವಿ. ಈಗ ರೊಟೇಷನ್ ಆಗಬೇಕು. ಇದು ಬಿಲ್ಡಿಂಗ್ಗಳು ಜಾಸ್ತಿ ಆದರೆ, ಎಲ್ಲ ಕಡೆ ಬಿಸಿ ಜಾಸ್ತಿ ಆದರೆ ಎಲ್ಲ ಗಾಳಿ ಮೇಲೆ ಹೋಗ್ತದೆ, ಕೆಳಗೆ ಬರಲಿಕ್ಕೆ ಜಾಗ. ಅದಕ್ಕೆ
ನಾವೇನು ಮಾಡಬೇಕು, ಈಗ ಎಲ್ರಿಗೂ ಗೊತ್ತಾಗಿದೆ, ಈಗ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಕೂಡ ಒಂದು ಸಬ್ಜೆಕ್ಟ್ ಉಂಟು ಎನ್ವಿರಾನ್ಮೆಂಟ್ ಅಂತ. ನಾವು ಪರಿಸರದ ಬಗ್ಗೆ ಜಾಗೃತ ಆಗಿ ಗಿಡ ನೆಡಲಿಲ್ಲ ಅಂದರೆ ಮುಂದೊಂದು ದಿನ ನೀರೇ ಬೀಳೋದಿಲ್ಲ, ಮಳೆ ಬರೋದೇ ಇಲ್ಲ. ಯಾಕಂದರೆ ಗಾಳಿ ಬಿಸಿ ಗಾಳಿ ಮೇಲೆ ಹೋಗ್ತಾರೆ, ಎಲ್ಲೋ ಹೋಗಿ ಬೀಳುತ್ತೆ. ಈಗ ನೋಡಿ ಮಳೆ ಒಮ್ಮೆ ಒಂದೊಂದು ಕಡೆ ಹೋಗಿಬಿಡೋದು, ಒಂದು ಕಡೆ ಜೋರು ಮಳೆ, ಒಂದು ಕಡೆ ಮಳೆನೇ ಇರುತ್ತೆ. ಯಾಕೆ ಆ ಕಡೆ ಬಿಸಿ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಒಂದು 170 ಕೋಟಿ 140 ಕೋಟಿ ಜನ ಇದ್ದೇವೆ. ಒಬ್ಬೊಬ್ಬರು 10 ಕೋಟಿಯ 10 ಗಿಡವ 1,000 ಗಿಡವ ನೆಟ್ಟರೆ ಆಟೋಮೆಟಿಕ್ಲಿ ಪರಿಸರ ಹಸಿರಾಗಿರ್ತದೆ. ಅದು ನಮ್ಮ ಭಾರತ ದೇಶ ಪುಣ್ಯ ಮಾಡಿದ ದೇಶ. ಯಾಕೆ ಹಿಮಾಲಯ ಬೆಟ್ಟ ಇದೆ, ಪಶ್ಚಿಮ ಘಟ್ಟ ಇದೆ, ಪೂರ್ವ ಘಟ್ಟಗಳಿದೆ. ಅದೆಲ್ಲ ತಡೆದು ನಮಗೆ ನೀರನ್ನು ಕೊಡ್ತೀವಿ. ಹೀಗಾಗಿ ನಾವು ಈ ಪರಿಸರ ಬೆಳೆಸೋ ಬಗ್ಗೆ ತುಂಬ ಜಾಗೃತರಾಗಬೇಕು. ಹೀಗೆ ನಾವು ಗಿಡಗಳೆಲ್ಲ ಕೀಳಬಾರ್ದು ಅಂತ ಹೇಳಿ. ಹಾಗೆ ಹಸಿರು ಜಾಸ್ತಿ ಬಂದಷ್ಟು ನಮ್ಮ ದೇಶದ ಮಳೆ ಬೆಳೆ ಚೆನ್ನಾಗಿರ್ತದೆ. ನೀವು ಉತ್ತರ ಕಡೆ ಹೋದರೆ ಅಮೇರಿಕಾವೋ ರಷ್ಯಾವೋ ಆ ಕಡೆ ಎಲ್ಲ ಮಳೆ ಜಾಸ್ತಿ ಇಲ್ಲ. UK ಇಲ್ಲಿ ಹೋದರೆ ಮಳೆ ಇಲ್ಲ. ಸೊ ಮಳೆ ಜಾಸ್ತಿ ಇಲ್ಲ ಅಂದರೆ ಅಲ್ಲಿ ಕೃಷಿ ಮಾಡೋಕ್ಕಾಗ. ನಮ್ಮಲ್ಲಿ ಎಲ್ಲ ಥರದ ಕೃಷಿಗಳು, ಅದಕ್ಕೆ ನಾವು ಏನು ಹೇಳ್ತೇವೆ, ಎಲ್ಲ ರೀತಿಯ ಸಸ್ಯವರ್ಗಗಳು ಪ್ರಾಣಿವರ್ಗಗಳು ನಮ್ಮ ದೇಶದಲ್ಲಿದೆ. ಅದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಹಾಗಾಗಿ ನಮ್ಮ ದೇಶ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಪರಿಸರ ಬೆಳೆಸೋದು ಅಗತ್ಯ. ಒಂದು. ಎರಡನೇದು, ನೀವೆಲ್ಲ ಮಕ್ಕಳಲ್ವಾ, ನೀವೆಲ್ಲ ಏನಾಗಬೇಕಂತಿದ್ದೀರಾ? ಹಾಂ, ಏನಾಗಬೇಕಂತಿದ್ದೀರಾ? ಹಾಂ, ನಾನು ಕೂಡ ಒಬ್ಬರು ಮಾಸ್ಟ್ರು, ಸರ್ ಕೂಡ ಮಾಸ್ಟ್ರು. ಹಾಂ, ನಾನು ಯಾವ ಮಾಸ್ಟ್ರು ಗೊತ್ತುಂಟಾ? ಸೈನ್ಸ್ ಮಾಸ್ಟರ್. ನಿಮಗೆ ಜೋರು ಮಳೆ ಬಂದರೆ ರಜೆ ಕೊಡ್ತೀಯಾರು? ಜೋರು ಮಳೆ ಬಂದರೆ ಸ್ಕೂಲಿಗೆ ರಜೆ ಕೊಡ್ತೀಯಾರು? ಪ್ರಿನ್ಸಿಪಾಲ್ಗೆ ರಜೆ ಕೊಡ್ತೀಯಾರು? ಹಾಂ, ಅಲ್ಲಿ ಹೇಳಿ ಸರ್. ಯಾರು? DC. ಹಾಂ, DC ಗೆ ಸರ್ ನಾನು ಗೊತ್ತಾ? DC, SP, ಪೊಲೀಸಿಗೆಲ್ಲ ಸರ್ ನಾನು. ನಿಮಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕಂದರೆ ನಾವು ಟ್ರೈನಿಂಗ್ ಕೊಡ್ತೀವಿ. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ವಿಟಮಿನ್ M ಸಿಗ್ತದೆ ಗೊತ್ತಾ? ವಿಟಮಿನ್ M ಕೇಳಿದ್ರಾ? ಯಾವುದು? ಮನಿ. ಹಾಂ, ಗೊತ್ತಿದೆ. ಯಾವುದೇ ಫಂಕ್ಷನಲ್ಲಿ ನೋಡಿ, ಯಾರ ಹತ್ರ ದುಡ್ಡು ಜಾಸ್ತಿ ಉಂಟು ಅವರು ಮಧ್ಯದಲ್ಲಿ ಕೊಡ್ತಾರೆ ಅಲ್ವಾ? ಅದಕ್ಕೆ ನಮಗೆ ಒಂದು 2 ನಿಮಿಷ ತಗೊಳ್ತದೆ. ಅದಕ್ಕೆ ನಮ್ಮ ಲೈಫ್ ಅಂದರೆ ಏನಂತ, ಲೈಫ್ ಅಂದರೆ ಏನು? 1 ರಿಂದ 25 ವರ್ಷವರೆಗೆ ನಮ್ಮ ಜವಾಬ್ದಾರಿ ಏನು? ಓದೋದು. ನೀವು ಓದೋದು ಕಂಡ್ರೆ ಎಲ್ರಿಗೂ ಖುಷಿ ಅಲ್ವಾ? ಓದೋದಂದರೆ ಎಲ್ರಿಗೂ ಖುಷಿ. 25 ವರ್ಷ ನಂತರ 60 ವರ್ಷದವರೆಗೆ ಏನು ಕೆಲಸ? ವಿಟಮಿನ್ M ಸಂಪಾದಿಸಿ. ಅದಕ್ಕೆ ನಾವು ಹೇಳ್ತೇವೆ 25 ರಿಂದ 60 ವರ್ಷವರೆಗೆ ನಿಮ್ಗೆ ಏನು ಬೇಕಾ ಅದನ್ನು ಈಗ ಕಲಿಬೇಕು. ವಾಟ್ ಯು ಹ್ಯಾವ್ ಟು ಲರ್ನ್, ಹೌ ಟು ಅರ್ನ್. ವಾಟ್ ಯು ಹ್ಯಾವ್ ಟು ಲರ್ನ್, ಹೌ ಟು ಅರ್ನ್. 25 ವರ್ಷ ನಂತರ ನನ್ನ ಜೀವನ ಹೇಗಿರಬೇಕು ಅಲ್ವಾ? ಕಾರ್ ತಗೋಬೇಕು, ಮನೆ ಕಟ್ಟಬೇಕು ಅಲ್ವಾ? ಆಮೇಲೆ ಉಳಿಕೆಯಿದ್ದದನ್ನು ನಾವು ಸಮಾಜ ಸೇವೆ ಮಾಡಬೇಕು. ಈಗ ನಾವು ಕೂಡ ಹಾಗೆ ಸಣ್ಣದಿರುವಾಗ ನಾವು ಕೂಡ ನಿಮ್ಮ ಹಾಗೆ ಹಾಸ್ಟೆಲ್ಗೆ ಕಲಿತು ನನಗೆ 6ನೇ ಕ್ಲಾಸಲ್ಲಿ ಇರುವಾಗ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಬಂತು. ಅಮ್ಮ ಬೀಡಿ ಕಟ್ಟಿ ಸಾಕಿದ್ರು. ಮತ್ತು ಕೆಲಸ ಮಾಡಿಯೇ ನಾನು ಕಲ್ತದ್ದು. ನಮಗೆ ರತ್ನಮಾನ ಸ್ವಲ್ಪ ಬುದ್ಧಿದೆ. ಬೆಳಿಗ್ಗೆ ನಾವು ಕೆಲಸ ಮಾಡಿ ಶಾಲೆಗೆ ಹೋಗಬೇಕು. ನಾವೇ ತರಕಾರಿ ಮಾಡೋದು, ನಾವೇ ದನ ತೊಳೆಯೋದು, ನಾವೇ ಹಾಲು ಬಿಡೋದು, ನಾವೇ ಅಡುಗೆ ಮಾಡೋದು, ನಾವೇ ಪಾತ್ರೆ ತೊಳೆಯೋದು. ಹಾಗೆ ಕಲ್ತ ನಾನು ಕೂಡ PUC ಆದಮೇಲೆ 1 ವರ್ಷ ಕೆಲಸ ಮಾಡಿ ಮತ್ತೆ ನಾನು ಡಿಗ್ರಿ ಮಾಡಿದ್ದು. ನನಗೆ ದುಡ್ಡಿಲ್ಲ ಹೌದಾ? ಅದಕ್ಕಾಗಿ ಇವತ್ತು ನಾನು ಈ ಸ್ಟೇಜಲ್ಲಿದ್ದೇನೆ. ನೀವು ಕೂಡ ಹಾಗೆ ಈಗ ಚೆನ್ನಾಗಿ ಕಲಿತು ಒಳ್ಳೆ ಮಾರ್ಕ್ ತೆಗೆದ್ರೆ 25 ವರ್ಷ ನಂತರ ನಿಮ್ಗೆ ಒಳ್ಳೆ ಜಾಬ್ ಸಿಗ್ತದೆ. ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಂದರೆ ಗುರುಗಳ ಒಪ್ಪಿಗೆ ಖಂಡಿತ ನಾನು ನಿಮ್ಗೆ ಬಂದು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೇನೆ ಫ್ರೀ ಆಫ್ ಕಾಸ್ಟ್. ಏನು ಕಲಿಬೇಕು, ಹೆಂಗೆ ಕಲಿಬೇಕು ಈಗ ಗೊತ್ತಾದರೆ ಡಿಗ್ರಿ ಆಗುವಾಗ ಎಕ್ಸಾಮ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಯಾಕಂದರೆ IASಗೆ DC ಆಗಲಿಕ್ಕೆ ಎಲ್ಲ ಗೌರ್ಮೆಂಟ್ ಜಾಬಿಗೆ ಕೂಡ ಹೈಸ್ಕೂಲಿನ ಕ್ವಶನ್ ಬರುತ್ತೆ. ಹೈಸ್ಕೂಲಲ್ಲಿ ನೀವೇನು ಕಲ್ತಿದ್ದೀರಾ ಅದುವೇ ಬರ್ತದೆ. ಈಗ ನಾವೇನು ಕಲಿತೇವೆ ಮಾರ್ಕ್ಸ್ಗೆ ಮಾತ್ರ. ಮಾರ್ಕ್ಸ್ ಸಿಕ್ಕಿದ್ರೆ ಮತ್ತೆ ಮತ್ತೆ ಬಿಡ್ತೀವಿ. ಆ ಕಡೆ SLC ಇದ್ದರೆ ಆ ಕಡೆ ತಲೆ ಆಗಿತ್ತು. ಈಗಲೇ ನೀವು ನೆನಪಿಟ್ಕೊಂಡ್ರೆ ಡಿಗ್ರಿ ಆದಮೇಲೆ ಎಲ್ಲ ಎಕ್ಸಾಮ್ ಬರೀಬೋದು. ಒಂದು 10 ಗೌರ್ಮೆಂಟ್ ನಾವು ಎಕ್ಸಾಮ್ ಬರೀಬೋದು. ಒಂದು ಗೌರ್ಮೆಂಟ್ ನಿಮಗೆ ಕ್ಲರ್ಕ್ ಜಾಬ್ ಸಿಕ್ಕಿದ್ರೆ 40-50 ಸಾವಿರ ಸಂಬಳ ಇದೆ. ಮತ್ತು ಜೀವನ ಇರುವ ತನಕ ವಿಟಮಿನ್ M ಕೊರತೆ ಇರೋದು ಹೌದಾ? ಅದಕ್ಕೆ ದಿನ ನೀವು ಚೆನ್ನಾಗಿ ಓದಬೇಕು. ಅದಕ್ಕೆ ಓದಲಿಕ್ಕೆ ಒಂದು ಟಿಪ್ಸ್ ಕೊಡ್ತಾರೆ, ಹೇಗೆ ನೆನ್ಪಿಟ್ಕೊಡೋದು ಅಂತ. ಓಕೆನಾ?
ನೀವು ಕಥೆಯನ್ನು ನೆನ್ಪಿಡಬೇಕು. ನೀವೆಲ್ಲ ಪಿಕ್ಚರ್ ನೋಡಿದ್ದೀರಾ? ಶಿವಲಿಂಗ ಹಿಡ್ಕೊಂಡು ಹೋಗ್ತೀವಲ್ಲ, ಯಾವುದು ಪಿಕ್ಚರ್ ನೋಡಿ, ಆ ಪಾಸ ಈಗ ನೋಡಿ ಬಾಹುಬಲಿ ಇಡೀ ಪಿಕ್ಚರ್ ನೆನಪುಂಟ. ಹಾಗೆ ನೀವು ಪುಸ್ತಕದಲ್ಲಿರುವ ಕಥೆ ನೆನ್ಪಿಟ್ಕೋಬೇಕು. ನಾವು ಪುಸ್ತಕವನ್ನು ನೆನ್ಪಿಟ್ಕೊಳ್ತಾರೆ, ನಾವು ಪೇಜ್ ನೆನ್ಪಿಟ್ಕೊಳ್ತೀವಲ್ಲ, ಪೇಜ್ ನೆನ್ಪಿಟ್ಕೊಳ್ತಾರೆ, ನೀವು ಆ ಕಥೆ ನೆನ್ಪಿಟ್ಕೊಳ್ಳಿ. ಅಶೋಕನ ಕಥೆ ಹಿಸ್ಟ್ರಿಯಲ್ಲೆಲ್ಲ ಬರುತ್ತಲ್ಲ, ಆ ರಾಜ್ಯಗಳು, ಆ ದೇಶಗಳು, ಆ ಕಥೆಗಳನ್ನು ನಾವು ಬಾವುಟವನ್ನು ನೆನ್ಪಿಟ್ಕೊಂಡ್ರೆ ನಮ್ಗೆ ಬೆಳಗಿಸಿಲ್ಲ. ಫಾರ್ ಎಕ್ಸಾಂಪಲ್ ಟೈಮ್ ಸೈಕಲ್ ಹೇಳಿದ್ರ ಅದರ ಬಗ್ಗೆ ಪ್ರಬಂಧ ಬರೀ 15 ಪೇಜ್ ಬರೀಬೇಕು, ಬರೀಬೋದಾ? ಅದಕ್ಕೆ ಹಿಸ್ಟ್ರಿ ಆಫ್ ದ ಸೈಕಲ್ ಕಂಡುಹಿಡಿದವರು ಯಾರು ಅಲ್ವಾ? ಆಮೇಲೆ ಸೈಕಲ್ ಭಾಗ್ಯ ಸ್ಕೀಮ್, ಆಮೇಲೆ ಫಿಸಿಕಲ್ ಫಿಟ್ನೆಸ್, ಎನ್ವಿರಾನ್ಮೆಂಟ್ ಫ್ರೀ ಅಲ್ವಾ, ಪೊಲ್ಯೂಷನ್ ಫ್ರೀ, ಎಷ್ಟು ಕೂಡ ಬರೀಬೇಕು. ಈಗ ನಾವು ಕಲಿಯುವಾಗ ಒಳ್ಳೆ ಮಾಡಿ ನೆನಪಿಟ್ಕೊಳ್ಳಿ, ಚೆನ್ನಾಗಿ ಕಲಿಯಿರಿ, ನಮ್ಮ ಪರಿಸರದ ಬಗ್ಗೆ ಜಾಗೃತ ವಹಿಸಿ. ಖಂಡಿತ ಇನ್ನೊಂದು ದಿವಸ ಬರ್ತೇನೆ, ನನಗೆ ಭಾರಿ ಖುಷಿ ಆಗ್ತದೆ. ನಾನು ತುಂಬ ಕಡೆ ಮಕ್ಕಳಿಗೆ ಹೋದಾಗ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ನೀವೊಬ್ಬರು ಹುಷಾರಾದರೆ 1000 ಮಂದಿಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ಇವತ್ತು ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ಸಂಸ್ಥೆಯಲ್ಲಿ. ಹಾಗೆ ಸ್ಪೆಷಲ್ ನಾರಾಯಣರವರು ನಮಗೆ ಕಳೆದ ವರ್ಷ ಮಾಡಿದ ಕಾರ್ಯಕ್ರಮ, ಅದಕ್ಕಾಗಿ ಈ ವರ್ಷ ಅವರೇ ಫೋನ್ ಮಾಡಿ ಕೇಳಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ಅವಕಾಶ ಮಾಡಿದ್ದಕ್ಕೆ ಮಾರ್ಗದರ್ಶನವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಅದನ್ನು ಕಾರ್ಯಗತ ಮಾಡಿ ಅನ್ನುವಂಥ ಮಾತಿನ ಮೂಲಕ ಇದೀಗ ಮುಂದಿನ ಶುಭಾಶಯದ ಮಾತು ಶ್ರೀಯುತ ನಾರಾಯಣ ಕುಂಪಳ ಕಾರ್ಯಕ್ರಮ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡುವಂತೇಳಿ ನಮ್ಮ ವಿಶ್ವ ಪರಿಷತ್ನ ಸೇವಾ ಪ್ರಕಲ್ಪ ಕುತ್ತಾರ್ನಲ್ಲಿ ಇರುವ ಕಾರಣ, ನಮ್ಮ ಉಳ್ಳಾಲ ಪ್ರಕರಣದಲ್ಲಿ ಇರುವ ಕಾರಣ, ಅದು 60ನೇ ವರ್ಷದ ವಿಶ್ವ ಪರಿಷತ್ನ ಕಾರ್ಯಕ್ರಮ ಈ ವರ್ಷ ದೇಶಾದ್ಯಂತ ಆಗುವಾಗ ನಮ್ಮ ಘೋಷವಾಕ್ಯ ಕೂಡ ಹಾಗೆ, ಸೇವಾ ಸಂಸ್ಕಾರ ಸುರಕ್ಷಾ. ಆ ಸೇವೆಯನ್ನೇ ಪ್ರಾರಂಭದಲ್ಲಿ ಇಲ್ಲಿಂದಲೇ ಮಾಡಿದರೆ ಒಂದು ಪ್ರೇರಣೆ ಬಾಕಿ ಎಲ್ಲರಿಗೂ ಸಿಗ್ತದೆ. ಆ ಮೂಲಕ ಒಂದು ಮಕ್ಕಳಿಗೆ ಕೂಡ, ಇಲ್ಲಿರತಕ್ಕಂಥ ಮಕ್ಕಳಿಗೆ ಕೂಡ ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದಾಗ್ತದೆ ಒಂದಾದರೆ. ಎರಡನೇದಾಗಿ ನಮ್ಮ ಸುರೇಶ್ರವರು ಮಂಗಳೂರಿನಲ್ಲಿ ಸರ್ವಜ್ಞ ಅಕಾಡೆಮಿ ಅಂತೇಳಿ ನಡೆಸಿದ್ದಾರೆ. ಆಗ ಹೇಳಿದರು, ಡಿಸಿಗಳನ್ನು ತಯಾರು ಮಾಡುವುದೇ ನಾವು ಅಂತೇಳಿ. IAS ಕೋಚಿಂಗ್ ಕ್ಲಾಸಸ್ ಅಂತೇಳಿ ಕೇಳಿದ್ದೀರಾ? IPS ಕೋಚಿಂಗ್ ಕ್ಲಾಸ್, IAS ಕೋಚಿಂಗ್ ಕ್ಲಾಸ್ ಅಂತೇಳಿ ಅಂಥ ಒಂದು ಕೋಚಿಂಗ್ ಕ್ಲಾಸ್ ನಡೆಸುವವರು ಸುರೇಶ್ರು. ನಿಮ್ಮಲ್ಲಿ ಯಾರಿಗಾದರೂ ಒಂದು IAS ಆಗಬೇಕು, ನಾನು IPS ಆಗಬೇಕಂತೇಳಿ ಇದ್ದರೆ ಖಂಡಿತ ಸಂಪರ್ಕ ಮಾಡಿ, ಅವರು ಖಂಡಿತ ಇಲ್ಲಿ ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅಂಥ ಒಂದು ವ್ಯಕ್ತಿ ನಮ್ಮ ಜೊತೆ ಸೇರಿದ್ರು ಕೂಡ ನಮಗೊಂದು ಸಂತೋಷ. ಯಾಕಂತ ಹೇಳಿದರೆ ನಮ್ಮಲ್ಲಿ ಅನೇಕ ಮಂದಿ ಕೇಳ್ತಾರೆ, ನಾನು SLC ಆಗಿದ್ದೆ, PUC ಆಗಿದ್ದೆ, ಡಿಗ್ರಿ ಆಗಿದ್ದೆ, ಏನು ಮಾಡಬೇಕಂತೇಳಿ. ಆಗ ನಮಗೆ ಒಂದಷ್ಟು ಇಂಥ ಒಂದು ಅಕಾಡೆಮಿ ನಡೆಸುವವರು ಅಥವಾ ಶಾಲೆ ನಡೆಸುವವರು ಸಿಕ್ಕಿದಾಗ ಅವರಿಗೆ ಏನಾದರೂ ಒಂದು ಫೀಸ್ನಲ್ಲಿ ಅಥವಾ ಇನ್ನಿತರ ವ್ಯವಸ್ಥೆಯಲ್ಲಿ ಕನ್ಸೆಷನ್ ಮೂಲಕ ಅವಕಾಶ ಕೊಟ್ಟರೆ ಆ ಮಕ್ಕಳಿಗೆ ಒಂದು ಪ್ರೇರಣೆ ಬರ್ತದೆ. ಆ ಮಕ್ಕಳನ್ನು ನೋಡಿ ಇತರ ಮಕ್ಕಳು ಕೂಡ ನಾನು ಅಂಥವರಾಗಬೇಕು, ಇಂಥವರಾಗಬೇಕಂತೇಳಿ ಪ್ರಯತ್ನ ಮಾಡ್ತಾರೆ. ಆ ಮೂಲಕ ನಮ್ಮ ದೇಶದ ಒಂದು ಪ್ರಜೆಗಳು ಸತ್ಪ್ರಜೆಗಾಗಲಿಕ್ಕೆ, ಒಂದು ಒಳ್ಳೆಯ ರಾಷ್ಟ್ರಭಕ್ತಿಯನ್ನು ಹೊಂದಿರತಕ್ಕಂಥ ಸಂಸ್ಕಾರವಂತ ಪ್ರಜೆಗಳ ನಿರ್ಮಾಣಕ್ಕೆ ಸಹಕಾರಿ ಆಗ್ತದೆ ಅಂತೇಳಿ ಅನಿಸುತ್ತಾ, ಮಕ್ಕಳೇ ಪರಿಸರ ಉಳಿಸಬೇಕು, ಪರಿಸರ ಬೆಳೆಸಬೇಕು. ಅದಕ್ಕೆ ಗಿಡ ಮರಗಳು ನಮಗೆ ಅತಿ ಅಗತ್ಯ. ಹಾಗೆ ಹೇಳಿದ್ದು, ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡೋದಿಲ್ಲ. ಆದರೆ ನಮ್ಮಲ್ಲಿ ಕೂಡ ಜಾಗೃತಿ ಭಾವನೆ ಬರಬೇಕು. ಇದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಪರಿಸರ ಜಾಗೃತಿ ಬಗ್ಗೆ ನಮಗೆ ಪ್ರಬಂಧ ಬರೆಯಲಿಕ್ಕೆ ಹೇಳ್ತಾರೆ. ಆದರೆ ಶಾಲಾ ಕಾಲೇಜುಗಳಲ್ಲಿ ಗಿಡ ನೆಟ್ಟು ಬೆಳೆಸುವ ಬಗ್ಗೆ ತಿಳಿಸುವುದು ತೀರ ಕಡಿಮೆ ಆಗಿದೆ, ಕೇವಲ ಮಾರ್ಗಗಳಿಗೆ ಮಾತ್ರ ಆಗಿದೆ. ಅದರ ಬದಲಿಗೆ ನಾವು ನಮ್ಮ ಮನೆಗೆ ಹಿತ್ತಲಲ್ಲಿ ನಾವೀಗ ಗಿಡ ಕೊಟ್ಟರು ಕೂಡ ಅದನ್ನು ಕೊಂಡೋಗಿ ನಮ್ಮ ಮನೆಗಳಲ್ಲಿ ನೆಟ್ಟು ಅದಕ್ಕೆ ನೀರು ಹಾಕುವಂಥ ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿಯೂ ನಾವು ಬೆಳೆದು ದೊಡ್ಡಾದಂಥ ನಮ್ಮ ಮಕ್ಕಳಿಗೆ ಮತ್ತೆ ತಿಳಿಸಿದೆ, ಇದು ನಾನು ಬಾಲ್ಯದಲ್ಲಿ ನೆಟ್ಟ ಗಿಡ, ಇದರ ನೇರಳೆ ಹಣ್ಣು ಹೇಗುಂಟು, ಪೇರಳೆ ಹಣ್ಣು ಹೇಗುಂಟು, ಮಾವಿನ ಹಣ್ಣು ಹೇಗುಂಟು ಅಂಥೇಳಿ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಆಗ್ತದೆ. ಮುಂದಿನ ದಿನದಲ್ಲಿ ನಾನು ಹೇಳೋದು, ನಿಮ್ಮ ಹುಟ್ಟುಹಬ್ಬಕ್ಕೆ ಆಚರಣೆಗೆ ದೊಡ್ಡ ದೊಡ್ಡ ಕೇಕ್ ತಂದು ಅದನ್ನು ಆಚರಣೆ ಮಾಡಿ ಅದನ್ನು ಕಟ್ ಮಾಡಿ ತಿನ್ನುವುದರ ಬದಲಿಗೆ ಒಂದು ಗಿಡ ನೆಡಿ 10 ಮಕ್ಕಳಿಗೆ ಅದರ ಒಂದು 10 ವರ್ಷದಲ್ಲಿ ಫಲ ಸಿಗ್ತದೆ. ಹೌದಾ? 10 ಗಿಡ ನೆಟ್ಟರೆ 100 ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಚಿಕ್ಕ ಚಿಕ್ಕ ಇರುವೆಗಳಿಗೆ ಅಥವಾ ಚಿಕ್ಕ ಚಿಕ್ಕ ಅಳಿಲು ಇಂಥವು ಬಂದು ಹಣ್ಣು ತಿಂದು ಹೋಗ್ತದೆ. ಈ ಭೂಮಿ ಇರುವುದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, 84 ಲಕ್ಷ ಜೀವಕೋಟಿ ಅಂತಲೇ ಹೇಳ್ತಾರೆ. ಅದರಲ್ಲಿ ಒಂದು ಮನುಷ್ಯ ಜೀವಿ. ಹೌದಾ?
ಅಂಥ 84 ಲಕ್ಷ ಜೀವಿಗಳಿಗೆ ಕೂಡ ಈ ಭೂಮಿ ಪ್ರಪಂಚದಲ್ಲಿ ಬದುಕಿ ಉಳಿಬೇಕಾದ್ರೆ ಅದರಲ್ಲಿ ಅನೇಕ ಜೀವ ಜಂತುಗಳು ನಮಗೆ ಪ್ರಯೋಜನಕಾರಿಯಾಗಿದೆ. ಅವುಗಳನ್ನು ಉಳಿಸಬೇಕಿದ್ರೆ, ಪರಿಸರ ಉಳಿಸಬೇಕಾದ್ರೆ ನಮ್ಮೆಲ್ಲರೂ ಕರ್ತವ್ಯ. ಅದೇ ರೀತಿ ಅವರು ಹೇಳಿದರು, ಈಗಾಗಲೇ ಬಿಸಿ ಜಾಸ್ತಿ ಆಗ್ತಿದೆ ಅಂತೇಳಿ. ನಾವೊಂದು ಗಾಡಿಯಲ್ಲಿ ಹೋದರೂ ಕೂಡ ಗಾಡಿಯನ್ನು ನಿಲ್ಲಿಸಬೇಕಿದ್ರೆ ಎಲ್ಲಿ ಜಾಗ ಕೊಡ್ತೇವೆ? ನೆರಳು ಎಲ್ಲಿಂದಾದರೆ ಮೊದಲು ನೋಡ್ತೇವೆ, ಅಲ್ಲಿ ಗಾಡಿ ನಿಲ್ಲಿಸ. ಯಾಕಂತೇಳಿದ್ರೆ ನಮ್ಮ ಗಾಡಿ ಬಿಸಿ ಆಗಬಾರ್ದು ವಾಪಸ್ ಬರುವಾಗ. ಕೂತ್ಕೊಳ್ಳಿಕ್ಕಾಗಲಿಲ್ಲ ಗಾಡಿಯಲ್ಲಿ, ಹೌದಾ? ಸೀಟ್ ಬಿಸಿ ಆಗ್ತದೆ, ಮೇಲೆ ಬಿಸಿ ಆಗ್ತದೆ, ಎಲ್ಲ ಬಿಸಿ ಆಗ್ತದೆ ನಮಗೆ. ಗಾಡಿಯಲ್ಲಿ ಎ ಸಿ ಇದ್ರೂ ಕೂಡ ಒಮ್ಮೆಗೆ ಅದು ತಂಪಾಗಲಿಕ್ಕೆ ಮರದ ನೆರಳೇ ಅಗತ್ಯ. ಅದರಿಂದಾಗಿ ಮುಂದಿನ ದಿನದಲ್ಲಿ ಈಗ ಒಂದಷ್ಟು ಮರಗಿಡಗಳಿದೆ, ಆದರೆ ಮುಂದಿನ ದಿನದಲ್ಲಿ ಮರಗಳ ಸಂಖ್ಯೆ ಕುಂಠಿತಗೊಂಡು ನಮ್ಮ ಮಕ್ಕಳು, ಅವರ ಮಕ್ಕಳು ಬದುಕಲಿಕ್ಕೇ ಈ ಭೂಮಿಯಲ್ಲಿ ಕಷ್ಟ ಸಾಧ್ಯ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ಹೇಳಿದರೆ ನಾವು ನಮ್ಮ ಹಿತ್ತಲಲ್ಲಿ, ನಮ್ಮ ಸಂಘ ಸಂಸ್ಥೆಗಳಲ್ಲಿ, ನಾವು ಇರತಕ್ಕಂಥ ಇನ್ಯಾವುದೋ ಮಹಿಳಾ ಮಂಡಳಿ, ಮಾತೃ ಮಂಡಳಿ ಇಂಥ ಸಂಸ್ಥೆಗಳಲ್ಲಿ ಗಿಡ ನೆಟ್ಟು ಕನಿಷ್ಠ ಒಂದು 5 ಗಿಡವಾದರೂ ನೆಟ್ಟು ಬೆಳೆಸಿದರೆ ಆ ಸಂಘ ಸಂಸ್ಥೆಯ ಒಟ್ಟಾರೆ ಒಂದು ಸ್ವಲ್ಪ ಶಾಂತ ತಂಪು ವಾತಾವರಣದಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷದಲ್ಲಿ ಸುಮಾರು 60 ಸಂಘ ಸಂಸ್ಥೆಗಳನ್ನು ಭೇಟಿಯಾಗಿ ಅವರ ಮೂಲಕ ಕೂಡ ನೆಡುವಂಥ ಹೇಳಿದ್ರು ಸರ್. ಸಾವು ಇರದ ಗಿಡಗಳನ್ನು ನೆಡಬೇಕಂತೇಳಿ ನಮ್ಮ ಯೋಜನೆ. ಅದರಿಂದಾಗಿ ಅವಕಾಶ ಮಾಡಿಕೊಟ್ಟದ್ದಾಗಿ ಈ ಒಂದು ಬಾಲ ಸಂಸ್ಕಾರ ಕೇಂದ್ರದ ಸಂಚಾಲಕರಾದ ಶ್ರೀ ಅನಂತಕೃಷ್ಣ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸೇರಿದಂತೆ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ.
ನನಗೆ ಅವರು ನನ್ನ ಗಮನ ಸೆಳೆದವರು. ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಹೌದು, ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಹೌದು. ಬಹಳ ಪ್ರೀತಿಯ ಗೋಪಾಲಣ್ಣ ಅಂತೆಲ್ಲರೂ ಅವರು ಕರೆಯೋದು. ಅವರ ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬ ಅಂತಂದರೆ ನಾವು ಜೀವನದಲ್ಲಿ ಒಂದೊಂದೇ ಹೆಜ್ಜೆ ಹೆಜ್ಜೆ ಮುಂದೆ ಮುಂದೆ ಹೋಗುವಂಥದ್ದು, ಮುಂದೆ ಮುಂದೆ ಮಾತ್ರ ಅಲ್ಲ, ಎತ್ತರಕ್ಕೆ ಏರುವಂಥದ್ದು, ಎರಡೂ ಸಂಗತಿ. ಹಾಗೆ ಭಗವಂತನ ಆಶೀರ್ವಾದ. ಇಲ್ಲಿ ಶ್ರೀರಾಮದೇವರ ಅಯೋಧ್ಯೆಯ ಕಾರ್ಯಾಚರಣೆ ಸಂದರ್ಭ ರಾಮ ಜಾನಕಿ ರಥದಲ್ಲಿ ವಿಶೇಷವಾಗಿ ಪೂಜೆ ಆದಂಥ ಸಂದರ್ಭ. ಇವತ್ತೊಂದು ಯೋಗ ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಅವರಿಗೆ ನಾವು ವಿಶೇಷವಾಗಿ ದೇವರು ಆಯುಷ್ಯವನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು, ಸಾಮಾಜಿಕ ಸ್ಪಂದಿಸುವುದಕ್ಕೆ ಚೇತನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ದೇವರಲ್ಲಿ ವಿಶೇಷವಾಗಿ ಕೊರಗಜ್ಜನ ಸಾನ್ನಿಧ್ಯ ಇರುವಂಥ ಕ್ಷೇತ್ರ ಕೂಡ ಒಳ್ಳೆಯ ರೀತಿಯಲ್ಲಿ ನಿರಂತರ ಅನ್ನದಾನ ವಿದ್ಯಾದಾನ ನಡೆಯುವಂಥ ಕ್ಷೇತ್ರ. ಎಲ್ಲ ದೇವರು ನಡೆಸ್ತಾರೆ, ನಾವು ಏನು ಮಾಡುವಂಥದ್ದಿಲ್ಲ. ಈಗ ಇಷ್ಟು ಚಂದ ನೀವು ನೋಡಿರ್ಬೋದು, ಮೊನ್ನೆ ಬಂದವರು ಸಮೇತ ಹಾಡಲಿಕ್ಕೆ ಶುರು ಮಾಡಿದರು. ಅದೇ ಪ್ರಕಾರ ಅದು ನಿರಂತರ 44 ವರ್ಷ ಆಗಿ 45ನೇ ವರ್ಷ ನಡೀತದೆ. ನಾವೇನು ಮಾಡಲಿಕ್ಕಿಲ್ಲ, ದೇವರಿಗೆ ಕೈ ಮುಗಿದಷ್ಟೇ. ನಮ್ಮ ಗೋಪಾಲ್ ಗುತ್ತಾರವರು ಒಳ್ಳೆಯದಾಗಲಿ ಅಂತೇಳಿ ಅವರಿಗೆ ವಿಶೇಷವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ನಮ್ಮ ಸರ್ವ್ ಮೇಡಮ್ ಅಂತ ಬಾಕಿಯವರೆಲ್ಲ ಕರೆಯೋದು. ನಾನು ಏಕವಚನದ ಭಾಳ ಪ್ರೀತಿಯಿಂದ ಸರ್ವ್ ಅಂತ ಹೇಳ್ತಾ ಇದ್ದೆ. ಮಡಿಕೇರಿ ಕೊಡಗಿನ ಪ್ರದೇಶದಿಂದ ಬಂದು ಇಲ್ಲಿ ನಿರಂತರವಾಗಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬ ಕೂಡ ಇವತ್ತೇ. ಹಾಗಾಗಿ ಅವರ ವಿಶೇಷ ಸೇವೆ ಇಲ್ಲಿ ನಡೀತಾ ಇರಲಿ. ಯಾಕೆಂದರೆ ಶಾಲೆಗೆ ಹೋಗೋದಾದ್ರೆ ಇಲ್ಲಿ ಇರ್ಬೋದು, ಬಬ್ಬುಗಟ್ಟೆ ಇರ್ಬೋದು, ಎಲ್ಲ ಕಡೆಗೆ ಹೋಗ್ತಾರೆ ಕಾರ್ ಶೀಟ್. ನಮ್ಮ ಮಕ್ಕಳು ಸಣ್ಣ ಶಾಲೆಯ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಇದು ಕುಟುಂಬ. ನಾವು ಬಹಳ ಜಾಗೃತೆಯಲ್ಲಿ ಮಾಡುವಂಥದ್ದು. ಒಂದು ರೀತಿಯಲ್ಲಿ ನಾವು ದೇವರ ಮೇಲೆ ಭಾರ ಹಾಕಿ ನಡೆಸುವಂಥ ಸಂಸ್ಥೆ ಇದನ್ನು ನಮ್ಮದು ಎಲ್ಲ. ಅಲ್ಲಿ ಅವರು ಮೇಲ್ವಿಚಾರಕ್ಕೆ, ವಾರ್ಡ್ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೇವೆ, ಮೇಲ್ವಿಚಾರಕ್ಕಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಪ್ರೀತಿಯಿಂದ ಅವರು ನೋಡ್ತಾರೆ. ನೀವು ಕೂಡ ಅದೇ ರೀತಿ ಗೌರವ ಮತ್ತು ಪ್ರೀತಿ ಎರಡು ಕೂಡ ಇರಬೇಕು. ಯಾಕೆಂದರೆ ಇದು ಇಡೀ ಸಂಸ್ಥೆ ಒಂದು ತಾಯಿ ರೂಪದಲ್ಲಿ ನಿಮಗೆಲ್ಲರಿಗೂ ಕೂಡ ಆಶ್ರಯ ಕೊಡುವಂಥದ್ದು. ನಾವೇನು ಮಾಡಲಿಕ್ಕಿಲ್ಲ, ಎಲ್ಲರೂ ಒಟ್ಟು ಸೇರಿ ಮಾಡುವಂಥದ್ದು. ಅವರ ಜೀವನ ಕೂಡ ಒಳ್ಳೆಯದಾಗಲಿ ಸರ್ವ ಅವರದ್ದು ಅಂತ ನಾವು ಈ ಸಂದರ್ಭದಲ್ಲಿ ಶ್ರೀರಾಮದೇವರಲ್ಲಿ ಹಾಗೆ ಕೊರಗಜ್ಜನ ಸಾನ್ನಿಧ್ಯ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾವು ಯಾವತ್ತೂ ಹೇಳುವಂಥದ್ದು. ಬಂದಂಥ ಎಲ್ಲರಿಗೂ ಕೂಡ ಪುನಃ ನಾನು ಸಂಸ್ಥೆಯ ಪರವಾಗಿ ಸ್ವಾಗತ, ಧನ್ಯವಾದ. ಎಲ್ಲ ಒಟ್ಟಿಗೆ ನೀವು ಯಾವಾಗಲೂ ಬರ್ಬೋದು. ಯಾಕಂದರೆ ಇದು ಎಲ್ಲರೂ ಸೇರಿ ಮಾಡುವಂಥದ್ದು. ನಾವು ಅದರಲ್ಲಿ ನಾನು ಅಂತ ಹೇಳಿದರೆ ತಪ್ಪಾಗ್ತಿಲ್ಲ. ಹಾಗೆ ನೀವೆಲ್ಲರೂ ಬರಬೇಕು. ಮುಂದೆ ಕೂಡ ಅಲಯನ್ಸ್ನವರು ಬರ್ತೇವೆ.